ಶ್ರಾವಣದ ಮೊದಲ ನಾಗರ ಪಂಚಮಿ ಹಬ್ಬದ ಸಡಗರದಲ್ಲಿ ಜನರು ತಲ್ಲೀನರಾಗಿದ್ದಾರೆ. ಹಬ್ಬದ ಆಚರಣೆಯಲ್ಲಿ ಸಂಪ್ರದಾಯಗಳಿಗೆ ವಿಶೇಷ ಮಹತ್ವವಿದೆ. ಆದರೆ ಸಂಪ್ರದಾಯದಲ್ಲೇ ಬದಲಾವಣೆ ತರುವ ಮೂಲಕ ಉಡುಪಿಯ ಕೆಲ ವೈದಿಕರು ಕ್ರಾಂತಿಗೆ ಮುಂದಾಗಿದ್ದಾರೆ. ಏನಿದು ಕ್ರಾಂತಿ ಅಂತೀರಾ? ನಾಗರ ಪಂಚಮಿಯ ದಿನದಂದು ನಾಗನ ಕಲ್ಲಿಗೆ ತನು ಅರ್ಪಿಸುವ ಸಂಪ್ರದಾಯವಿದೆ. ತನು ಅರ್ಪಿಸುವುದು ಅಂದರೆ ಎಳನೀರು, ಹಾಲು, ಅರಿಶಿನ, ಜೇನುತುಪ್ಪದ ಅಭಿಷೇಕ ಮಾಡೋದು ಎಂದರ್ಥ. ಆದರೆ ಉಡುಪಿಯ ಪಾಡಿಗಾರದಲ್ಲಿರುವ ಈ ಬನದಲ್ಲಿ ವೈದಿಕರು ಬದಲಾವಣೆಯ ಹೆಜ್ಜೆ ಇರಿಸಿದ್ದಾರೆ. ನಾಗನ ಕಲ್ಲಿಗೆ ಅರ್ಪಿಸಿದ ಎಳನೀರನ್ನು ತ್ಯಾಜ್ಯವಾಗದಂತೆ ನೋಡಿಕೊಂಡಿದ್ದಾರೆ. ಭಕ್ತರು ತಂದ ಎಳನೀರಿನ ಖಾಲಿ ಚಿಪ್ಪಿಗೆ ನಾಗದೇವರ ತೀರ್ಥ ತುಂಬಿಸಿ ಪ್ರತಿಯೊಬ್ಬರೂ ಅವರವರ ಮನೆಗೆ ವಾಪಸ್ ಕೊಂಡೊಯ್ಯಲು ವ್ಯವಸ್ಥೆ ಮಾಡಿದ್ದಾರೆ. ಇದರಿಂದ ನಾಗಬನದಲ್ಲಿ ಸೊಳ್ಳೆ ಉತ್ಪಾದನೆಗೆ ಕಾರಣವಾಗುವ ಎಳನೀರಿನ ತ್ಯಾಜ್ಯವನ್ನು ಸಮರ್ಥವಾಗಿ ವಿಲೇವಾರಿ ಮಾಡಲಾಗಿದೆ. ಭಾವನಾತ್ಮಕವಾಗಿಯೂ ಭಕ್ತರಿಗೆ ಈ ಹೊಸ ವಿಧಾನ ಖುಷಿ ಕೊಟ್ಟಿದೆ. ಈ ಕುರಿತಾಗಿ ಭಕ್ತೆ ವಿದ್ಯಾ ಮಾಧ್ಯಮದೊಂದಿಗೆ ಮಾತನಾಡಿದರು. ನಾವು ನಾಗರ ಪಂಚಮಿ ದಿವಸ ಸಾವಿರಾರು ಬೊಂಡಗಳು ಅಲ್ಲಿ ಬರ್ತವೆ. ಇದರಿಂದ ಅಲ್ಲಿ ಬೊಂಡಗಳು ಅಲ್ಲಿ ರಾಶಿಯಾಗಿ ಬಿದ್ದರೆ ಸೊಳ್ಳೆಗಳು ಜಾಸ್ತಿಯಾಗಿ ಪರಿಸರ ಹಾಳಾಗುವಂಥ ಇದು ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಯಾರು ಭಕ್ತಾದಿಗಳು ಬೊಂಡ ತಂದರು ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ಅಭಿಷೇಕ ಮಾಡಿ ಅದರಲ್ಲಿ ಅವರು ತೀರ್ಥ ಪ್ರಸಾದವನ್ನು ಅವರಿಗೆ ಕೊಟ್ಟು ನಮ್ಮ ಪರಿಸರವನ್ನು ಕಾಪಾಡುವಲ್ಲಿ ನಾವು ಸ್ವಲ್ಪ ಕೈ ಜೋಡಿಸಿದ್ದೇವೆ. ಉಡುಪಿ ಜಿಲ್ಲೆಯೊಂದರಲ್ಲೇ 10,000 ನಾಗಬನಗಳಿವೆ. ನಾಗರ ಪಂಚಮಿ ಎಂದು ಲಕ್ಷಾಂತರ ಎಳನೀರನ್ನು ನಾಗನಿಗೆ ಅರ್ಪಿಸಲಾಗುತ್ತದೆ. ದೇವರಿಗೆ ಎಳನೀರಿನ ಅಭಿಷೇಕ ನಡೆದ ನಂತರ ನಾಗಬನದ ಪಕ್ಕದಲ್ಲೇ ಈ ಖಾಲಿ ಚಿಪ್ಪುಗಳನ್ನು ಗುಡ್ಡೆ ಹಾಕಲಾಗುತ್ತದೆ. ಚಿಪ್ಪಿನೊಳಗೆ ನೀರು ತುಂಬಿ ಸೊಳ್ಳೆ ಉತ್ಪಾದನೆಯಾಗುವ ಅಪಾಯವಿದೆ. ಆದರೆ ಈ ವಿಶಿಷ್ಟ ಬಗೆಯ ವಿಲೇವಾರಿಯಿಂದ ಸೊಳ್ಳೆ ಉತ್ಪಾದನೆಯಾಗುವುದು ತಪ್ಪಿದೆ. ಮನೆಗೆ ಕೊಂಡೊಯ್ದು ಪ್ರಸಾದ ಸ್ವೀಕರಿಸಿ ಬಾಕಿ ತ್ಯಾಜ್ಯವನ್ನು ವಿಲೇವಾರಿ ಮಾಡುವ ಮೂಲಕ ಭಕ್ತರು ನಾಗರ ಪಂಚಮಿಯ ಆಚರಣೆಯ ಜೊತೆಗೆ ಸ್ವಚ್ಛ ಭಾರತ ಅಭಿಯಾನಕ್ಕೂ ಕೈ ಜೋಡಿಸಿದಂತಾಗಿದೆ. ಈ ಕುರಿತಾಗಿ ಯುವ ಬ್ರಾಹ್ಮಣ ಪರಿಷತ್ ಅಧ್ಯಕ್ಷ ವಿಷ್ಣು ಪಾಡಿಗಾರ್ ಮಾಧ್ಯಮದೊಂದಿಗೆ ಮಾತನಾಡಿದರು. ಇದರಿಂದ ಎಲ್ಲರೂ ಇದನ್ನು ಮಾಡಿದ್ದು ಅಂತ ಹೇಳಿದ್ರೆ ನಮ್ಮ ಉಡುಪಿ ನಗರ ಸ್ವಚ್ಛ ಭಾರತಕ್ಕೆ ಒಂದು ನಮ್ಮ ನಾಗವನದಿಂದ ಕೂಡ ಒಂದು ಸಹಕಾರ ಕೊಟ್ಟಾಗ ಆಗ್ತದೆ ಅಂತ ಹೇಳೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ. ಸಹಕರಿಸಿದ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ನಾವು ಆಭಾರಿಗಳಾಗಿದ್ದೇವೆ. ಇನ್ನು ಮುಂದೆ ಇದು ಕಷ್ಟ ಆಗೋದಿಲ್ಲ. ಯಾಕಂದರೆ ಇವತ್ತು ಆರಂಭ ಮಾಡುವಾಗ ಯಾವತ್ತೂ ಕಷ್ಟ ಆಗೋದು. ಇನ್ನು ಮುಂದೆ ಪ್ರತಿ ಸರಿ ಸಾಗುವಾಗ ಸಿಂಹಾಳದಲ್ಲಿ ನಮಗೆ ತೀರ್ಥ ಹಾಕಿ ಕೊಡಿ ಎಂದು ಭಕ್ತಾದಿಗಳು ತಗೊಂಡು ಹೋಗ್ತಾರೆ. ಹಾಗಾಗಿ ಇಲ್ದಿದ್ರೆ ನಮ್ಗೆ ನಾಳೆ ಮಧ್ಯಾಹ್ನ ತನಕ ಕೆಲಸ ಇನ್ನೊಂದು ಸಿಂಹಾಳನ್ನು ತೆಗೊಂಡು ಹೋಗೋದು, ಹೊಡೆಯುವುದು, ಅದನ್ನು ಯಾಕಂದರೆ ಕೆಲಸವೇ. ಇದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತದೆ. ಆ ತೊಂದರೆಗಳನ್ನು ಅವರು ತಂದ ಸಿಂಹಾಳ ಪ್ರಸಾದ ರೂಪ ತಗೊಂಡೋಯ್ತು ಅಂತ ಹೇಳಿದ್ರೆ ಯಾರಿಗೂ ತೊಂದರೆ ಆಗೋದಿಲ್ಲ. ನಮ್ಮ ನಗರವು ಸ್ವಚ್ಛ ಆಗಿರ್ತದೆ. ಕರಾವಳಿಯ ಪ್ರತಿಯೊಂದು ನಾಗಬನಗಳಲ್ಲೂ ಇದೇ ಪದ್ಧತಿ ಅನುಸರಿಸುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಹಬ್ಬದ ಆಚರಣೆಯಲ್ಲೂ ಸಾಮಾಜಿಕ ಕಾಳಜಿ ಮೆರೆದು ಉಡುಪಿಯ ವೈದಿಕರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ.